ಯಾವುದೇ ಉದ್ಯೋಗಕ್ಕೂ ಇಲ್ಲ, ಬದುಕು ನಡೆಸಲು ಸಾಧ್ಯವೇ ಇಲ್ಲ, ನಡೆಸಲು ಆಗುವುದೇ ಇಲ್ಲ. ಇನ್ಕ್ಲಾಬ್ ಜಿಂದಾಬಾದ್. ಗ್ಯಾಸ್ ವಿತರಣೆಯಲ್ಲಿ ಅಕ್ರಮ ಆರೋಪ, ಡಿವೈಎಫ್ಐ ಆಕ್ರೋಶ. ಗ್ಯಾಸ್ ವಿತರಣೆಯಲ್ಲಿ ಉದ್ದೇಶಪೂರ್ವಕ ವಿಳಂಬ ಮಾಡಲಾಗುತ್ತಿದ್ದು, ಏಜೆನ್ಸಿಗಳು ಅಕ್ರಮ ದಂಧೆಯಲ್ಲಿ ತೊಡಗಿವೆ ಎಂದು ಆರೋಪಿಸಿ ಡಿವೈಎಫ್ಐ ವತಿಯಿಂದ ಮಂಗಳವಾರ ನಗರದ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಬಿಕೆ ಇಮ್ತಿಯಾಸ್, ಅಮೆರಿಕ ಇರಾನ್ ಯುದ್ಧ ಪರಿಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡು ಗ್ಯಾಸ್ ಮಾಫಿಯಾ ಸಕ್ರಿಯವಾಗಿದ್ದು, ಇದನ್ನು ನಿಯಂತ್ರಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಗ್ಯಾಸ್ ಕೊರತೆ ಇದ್ದರೂ ಮಂಗಳೂರಿನ ಎಚ್ಪಿಸಿಎಲ್ ಸ್ಥಾವರಗಳಿಂದ ಪ್ರತಿದಿನ ಸುಮಾರು 300ಕ್ಕೂ ಹೆಚ್ಚು ಬುಲೆಟ್ ಟ್ಯಾಂಕರ್ಗಳಲ್ಲಿ ಗ್ಯಾಸ್ ಮಹಾರಾಷ್ಟ್ರಕ್ಕೆ ಸಾಗುತ್ತಿದೆ ಎಂದು ಆರೋಪಿಸಿದ ಅವರು, ಸಂಕಷ್ಟದ ಸಮಯದಲ್ಲಿ ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚಿನ ಲಾಭ ಗಳಿಸುವ ಯತ್ನ ನಡೆಯುತ್ತಿದೆ ಎಂದು ದೂರಿದರು. ಗ್ಯಾಸ್ ಏಜೆನ್ಸಿಗಳು ಕಾಲ ಬಜಾರ್ ನಡೆಸುತ್ತಿರುವುದನ್ನು ತಕ್ಷಣ ನಿಲ್ಲಿಸಬೇಕು. ಸರಿಯಾದ ವಿತರಣೆಗೆ ಕ್ರಮ ಕೈಗೊಳ್ಳದಿದ್ದರೆ ಏಜೆನ್ಸಿಗಳಿಗೆ ಮುತ್ತಿಗೆ ಹಾಕಿ ತೀವ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ನೀವು ಬುಕ್ಕಿಂಗ್ ಮಾಡಿರ್ತಕ್ಕಂಥ ಗ್ಯಾಸ್ ಮನೆಗೆ ಬರೋದಿಲ್ಲ. ನಿಮ್ಮ ಮನೆಗೆ, ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರ್ತದೆ, ನಿಮ್ಮ ಬುಕ್ಕಿಂಗ್ ರೆಫರೆನ್ಸ್ ನಂಬರ್ ಬರ್ತದೆ, ಇಂತಿಷ್ಟು ದಿನದಲ್ಲಿ ನಿಮ್ಮ ಮನೆಗೆ ಗ್ಯಾಸ್ ಡೆಲಿವರಿ ಆಗ್ತದೆ ಅಂತ ಹೇಳ್ತದೆ. ಗ್ಯಾಸ್ ಬಿಲ್ ಆಗ್ತದೆ, ಕ್ಯಾಶ್ ಮೆಮೊ ಆಗಿರ್ತಕ್ಕಂಥ ಮೆಸೇಜ್ ಬರ್ತದೆ, ಗ್ಯಾಸ್ ಡೆಲಿವರಿ ಆಗಿದೆ ಅನ್ನುವಂತ ಮೆಸೇಜ್ ಬರ್ತದೆ. ಆದ್ರೆ ಮನೆಗಳಿಗೆ ಗ್ಯಾಸ್ ಬಂದಿರೋದಿಲ್ಲ. ಎಲ್ಲಿ ಹೋಗಿದೆ ಗ್ಯಾಸ್? ಡೆಲಿವರಿ ಆದಂತಹ ಗ್ಯಾಸ್ಗಳ ಮೆಸೇಜ್ ಬರ್ತದೆ, ಗ್ಯಾಸ್ ಎಲ್ಲಿ ಹೋಗಿದೆ ಅನ್ನುವಂತ ಪ್ರಶ್ನೆಗೆ ಯಾರು ಸ್ವಾಮಿ ಉತ್ತರ ಕೊಡಬೇಕು? ಗ್ಯಾಸ್ ಏಜೆನ್ಸಿಗಳಲ್ಲಿ ಕೇಳಿದ್ರೆ ಉಡಾಫೆ ಮಾತಾಡ್ತಾರೆ. ಒಂದು ಗ್ಯಾಸ್ ಸಿಲಿಂಡರ್ ಅನ್ನ ಅಟೋರಲ್ಲಿ 200-300 ರೂಪಾಯಿ ಖರ್ಚು ಮಾಡಿ ಗ್ಯಾಸ್ ಏಜೆನ್ಸಿ ಹತ್ರ ಸಿಲಿಂಡರ್ ಎತ್ಕೊಂಡು ಹೋದ್ರೆ ಅಲ್ಲಿ ಕೂಡ ಗ್ಯಾಸ್ ಕೊಡೋದಿಲ್ಲ. ಉಡಾಫೆಯಿಂದ ಮಾತಾಡ್ತಾರೆ. ಟೆಲಿಫೋನ್ ನಲ್ಲಿ ಮಾತಾಡ್ಲಿಕ್ಕೆ ಒಂದು ಫೋನ್ ಮಾಡಿದ್ರೆ ಟೆಲಿಫೋನ್ ಎತ್ತೋದಿಲ್ಲ. ಆ ಏಜೆನ್ಸಿಯ ಮಾಲೀಕರಿಗೆ ಮಾತಾಡಿದ್ರೆ ಅವರ ಮೊಬೈಲ್ ಸ್ವಿಚ್ ಆಫ್ ಇರ್ತದೆ. ಆದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ಯಾಸ್ ಏಜೆನ್ಸಿಗಳು ಕೂಡ ಕಾಳಧಂಧೆಯಲ್ಲಿ ತೊಡಗಿದೆ ಎನ್ನುವಂತ ವಿಚಾರವನ್ನ ತೊಡಗಿರುವಂತದನ್ನ ಇವತ್ತು ನಾವು ಸಾಕ್ಷಿ ಸಮೇತ ತೋರಿಸಬಹುದು. ಇವತ್ತು ಯಾವುದೇ ಗ್ಯಾಸ್ ಸಿಲಿಂಡರ್ಗಳ ಏಜೆನ್ಸಿಗಳು ಅವರ ಅಧಿಕೃತ ಗೋಡೌನ್ಗಳಲ್ಲಿ ಗ್ಯಾಸ್ಗಳನ್ನ ದಾಸ್ತಾನು ಮಾಡದೆ ಇವತ್ತು ಅವರು ಬೇರೆ ಎಲ್ಲ ಕೂಡ ಇದರಲ್ಲಿ ದಾಸ್ತಾನು ಮಾಡಿ ಗ್ಯಾಸ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ಗ್ಯಾಸಿನ ಕಾಳಧಂಧೆ ಆಗ್ತಾ ಇದ್ರು ಕೂಡ ಜಿಲ್ಲಾಡಳಿತ ಯಾಕೆ ಮೌನ ಆಗಿದೆ ಅನ್ನುವಂತ ಪ್ರಶ್ನೆ ನಮ್ಮಲ್ಲಿದೆ. ಈ ಸಂದರ್ಭದಲ್ಲಿ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್ ಸೇರಿದಂತೆ ನವೀನ್ ಕೊಂಚಾಡಿ, ತಯ್ಯೂಬ್ ಬೆಂಗ್ರೆ, ಜಗದೀಶ್ ಬಜಾಲ್, ಖಾಲಿದ್ ಹರೇಕಳ, ತೌಸಿಫ್ ಬೈಕಂಪಾಡಿ, ಪ್ರವೀಣ್ ಕೊಂಚಾಡಿ ಹಾಗೂ ಜನವಾದಿ ಮಹಿಳಾ ಸಂಘಟನೆಯ ಭಾರತಿ ಬೋಳಾರ, ಯೋಗಿತಾ ಸುವರ್ಣ ಮತ್ತು ಇತರರು ಉಪಸ್ಥಿತರಿದ್ದರು.